ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮನೆ ಮನೆ ತ್ಯಾಜ್ಯ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಪಾಲಿಕೆ ವತಿಯಿಂದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲಾ ರೀತಿಯ ತ್ಯಾಜ್ಯ ಸಂಗ್ರಹವನ್ನ ವಿಂಗಡಿಸಿ ನೀಡಬೇಕು ಅಂತ 1.5 ತಿಂಗಳಿನಿಂದ ಕಟ್ಟುನಿಟ್ಟಾಗಿ ಮೂಲದಲ್ಲೇ ಅದನ್ನ ಬೇರ್ಪಡಿಸಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೆಲವೊಂದು ಕಡೆ ಇನ್ನೂ ಇದಕ್ಕೆ ಕೆಲವರು ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅಂತ ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿರ್ಜನ ಜಾಗದಲ್ಲಿ ತ್ಯಾಜ್ಯ ಎಸಿತಾ ಇರುವ ಜಾಗವನ್ನ ಬ್ಲಾಕ್ ಸ್ಪಾಟ್ ಅಂತ ಗುರುತಿಸಲಾಗಿದೆ. ಅಶೋಕನಗರದ ಸುಜಯ್ ಅಪಾರ್ಟ್ಮೆಂಟ್ ಬಳಿ ಬ್ಲಾಕ್ ಸ್ಪಾಟ್ ಇದ್ದು ಅಸೋಸಿಯೇಷನ್ ನವರು ಇಲ್ಲಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ಇನ್ಮುಂದೆ ಇಲ್ಲಿ ಕಸವನ್ನ ಎಸೆಯುವವರಿಗೆ ದಂಡ ವಿಧಿಸುವ ಕೆಲಸವನ್ನ ಪಾಲಿಕೆ ಮಾಡಲಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇಂತಹ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಲು ಪಾಲಿಕೆ ಜೊತೆ ಸಹಕರಿಸಬೇಕು ಅಂತ ಮೇಯರ್ ವಿನಂತಿಸಿದ್ದಾರೆ. ಅವರು ಹಾಕಿ ಹೋಗಿದ್ದಾರೆ ಮತ್ತು ಇವರು ಫೈನ್ ಮಾಡೋದಕ್ಕೂ ಆಗಿಲ್ಲ. ಇವ್ರನಿಂದ ಒಂದು ಸಿಸಿ ಕ್ಯಾಮ್ರಾಗೆ ಸಿಕ್ಕಿರೋದು ಇವರಿಂದ ಇವತ್ತು ಕೂಡ ಒಂದು ಹಾಕಿದ್ದಾರೆ ಸರ್. ನಮ್ಮ ಬೈಕ್ನವ್ರು ಬಂದು ಹಾಕಿರೋದು ನೋಡ್ತಾ ಇದ್ದೇವೆ. ನಂಬರಲ್ಲಿ ಗೊತ್ತಾಗ್ತದೆ. ನಂಬರ್ ಸಿಕ್ಕಿಲ್ಲ ಸರ್. ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಈಗಾಗಲೇ ಮನೆ ಮನೆ ಸಂಗ್ರಹಣೆ ನಗರ ಪಾಲಿಕೆಯಿಂದ ಮಾಡ್ತಾ ಇದ್ದು ಸಾಕಷ್ಟು ದೂರುಗಳು ಬಂದಿರುವಂಥದ್ದು. ಅಂದರೆ ಯಾವುದೇ ರೀತಿಯ ತ್ಯಾಜ್ಯಗಳನ್ನು ಮನೆ ಸಂಗ್ರಹಣೆ ಮಾಡುವಾಗ ಅದನ್ನು ವಿಂಗಡಣೆ ಮಾಡಿ ಕೊಡ್ತಾ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿಂದ ಸರಿಸುಮಾರು 1.5 ತಿಂಗಳಿಂದ ನಗರ ಪಾಲಿಕೆಯಿಂದ ಭಾಳ ಕಟ್ಟುನಿಟ್ಟಾಗಿ ನಾವೆಲ್ಲ ಮನೆಗಳಿಂದಲೂ ಕೂಡ ಮತ್ತು ಬೇರೆ ರೀತಿಯ ವಾಣಿಜ್ಯ ಸಂಕೀರ್ಣಗಳಿಂದ ಅಥವಾ ಅಪಾರ್ಟ್ಮೆಂಟ್ಗಳಿಂದ ಕಸವನ್ನು ಮೂಲದಲ್ಲೇ ಅದನ್ನು ಬೇರ್ಪಡಿಸಿ ಹಸಿ ಮತ್ತು ಒಣ ಈ ರೀತಿ ಕಸವನ್ನು ನಾವು ಕೊಂಡೋಗುವ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಜನರು ಇದಕ್ಕೆ ಸಹಕಾರವನ್ನು ನೀಡ್ತಾ ಇಲ್ಲ. ಈ ರೀತಿಯ ದೂರುಗಳು ನಮ್ಮ ಪೌರಕಾರ್ಮಿಕರಿಂದ ಬರ್ತಾ ಇದೆ ಮತ್ತು ನಮ್ಮ ನಗರ ಪಾಲಿಕೆಯ ಆರೋಗ್ಯ ನಿರೀಕ್ಷಕರು ಇರ್ಬೋದು, ಸಂಬಂಧಪಟ್ಟಂಥ ಆರೋಗ್ಯ ಸಿಬ್ಬಂದಿಗಳಿಂದ ದೂರುಗಳು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಲ್ಲಿ ಸೆಗ್ರಿಗೇಷನ್ ಮಾಡದೆ ಇರುವಂತಹ ಮನೆಗಳಲ್ಲಿ ನಮ್ಮ ಪೌರಕಾರ್ಮಿಕರು ಆ ಕಸವನ್ನು ಸಂಗ್ರಹಣೆ ಮಾಡ್ತಾ ಇಲ್ಲ. ಕಟ್ಟುನಿಟ್ಟಾಗಿ ತಾವು ವಿಂಗಡಣೆ ಮಾಡಿಯೇ ಕೊಡಬೇಕೆನ್ನುವಂತಹ ಒಂದು ಆದೇಶವನ್ನು ನಾವು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೆಲವೊಂದು ಮನೆಯವರು ಈ ತ್ಯಾಜ್ಯವನ್ನು ನಿರ್ಜನ ಜಾಗಗಳಲ್ಲಿ ಎಸೆಯುವ ಮೂಲಕ ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಗಳು ಈಗಾಗಲೇ ನಿರ್ಮಾಣಗೊಂಡಿದೆ. ಈ ನಿಟ್ಟಿನಲ್ಲಿ ಕೂಡ ನಗರ ಪಾಲಿಕೆಯ ನಮ್ಮ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಯಾರು ಕಸವನ್ನು ತಂದು ಹಾಕ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದು, ಈ ಹಿನ್ನೆಲೆಯಲ್ಲಿ ನಮಗೆ ಸ್ಥಳೀಯ ಅಪಾರ್ಟ್ಮೆಂಟ್ಗಳು ಇವತ್ತು ನಾವು ಅಶೋಕ್ ನಗರದ ಸುಜಯ್ ಅಪಾರ್ಟ್ಮೆಂಟಿನ ಎದುರುಗಡೆ ನಾವಿದ್ದೇವೆ. ಇಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಇದ್ದು ಆ ಅಪಾರ್ಟ್ಮೆಂಟಿನ ಅಸೋಸಿಯೇಷನ್ ಅಧ್ಯಕ್ಷರುಗಳು ಮತ್ತು ಅಲ್ಲಿಯ ಏನು ರೆಸಿಡೆಂಟ್ಸ್ ಈಗಾಗಲೇ ಒಂದು ಹೊಸ ಕ್ಯಾಮರಾವನ್ನು ಕೂಡ ಅದಕ್ಕೆ ಅಭಿಮುಖವಾಗಿ ಅಳವಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಯಾರಲ್ಲಿಗೆ ತಂದು ಕಸಗಳನ್ನು ಬಿಸಾಡ್ತಾ ಇದ್ದಾರೆ ಅವರನ್ನು ಕಂಡುಹುಡುಕುವಂತಹ ಕೆಲಸವೂ ಕೂಡ ನಮ್ಮ ಕಡೆಯಿಂದ ಆಗಿದೆ. ಅವರಿಗೆ ನಮ್ಮ ಕಡೆಯಿಂದ ಪೆನಾಲ್ಟಿಯನ್ನು ಹಾಕುವಂಥ ಕೆಲಸ ಕಾರ್ಯಗಳು ಕೂಡ ನಗರ ಪಾಲಿಕೆಯಿಂದ ನಡೀತಾ ಇದೆ.